ರಷ್ಯಾದ ಬೈಕಲ್ ಸರೋವರವು ಪ್ರಪಂಚದ ಒಟ್ಟು ಕುಡಿಯುವ ನೀರಿನ 22% ಹಿಡಿದಿಟ್ಟುಕೊಂಡಿದೆ. ಕ್ಯಾಪ್ಸಿಯನ್ ಉಪ್ಪು ನೀರಿನ ಕಾರಣಕ್ಕೆ ಸಮುದ್ರ ಎನಿಸಿಕೊಂಡಿದೆ. 9 ಆಳದ ಸರೋವರ ಆವರಣದ ದೇಶಗಳು ಸರಸ್ಸುಗಳ ಆಳ ಮುಂದಿನಂತಿದೆ. ಬೈಕಲ್ ಸರೋವರ ರಷ್ಯಾ 5387 ಅಡಿ, ತಾಂಗನಿಕಾ ಸರೋವರ ತಾಂಜಾನಿಯಾ, ಕಾಂಗೋ, ಬುರುಂಡಿ, ಜಾಂಬಿಯಾ 4823 ಅಡಿ, ಕ್ಯಾಸ್ಪಿಯನ್ ಸಮುದ್ರ ರಷ್ಯಾ, ಇರಾನ್, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್ 3363 ಅಡಿ. ವಸ್ತುಕ್ ಸರೋವರ ಅಂಟಾರ್ಟಿಕಾ 2950 ಅಡಿ, ಒಹಿಗಿನ್ ಸ್ಯಾನ್ ಮಾರ್ಟಿನ್ ಸರೋವರ ಚಿಲಿ, ಅರ್ಜೆಂಟೀನಾ 2742 ಅಡಿ, ಮಾಲಾವಿ ಸರೋವರ ಮಾಲಾವಿ, ಮೊಜಾಂಬಿಕ್, ತಾಂಜಾನಿಯಾ 2316 ಅಡಿ, ಇಸೈಕುಲ್ ಕಿರ್ಗಿಸ್ತಾನ್ 2192 ಅಡಿ, ಗ್ರೇಟ್ ಸ್ಲೇವ್ ಲೇಕ್ ಕೆನಡಾ 2015 ಅಡಿ, ಕ್ರೇಟರ್ ಲೇಕ್ USA 1945 ಅಡಿ ಆಳವಿದೆ. ದೀಕ್ಷಾ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನನ್ನ ಫ್ರೆಂಡ್ ಮದುವೆ ಇದೆ. ನನ್ನ ಕೂದಲು ನೋಡು, ಮುಖ ನೋಡು, ಎಲ್ಲ ಹಾಳಾಗೋಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಅತ್ತವರದ ಐವರಿ ಹೆವೆನ್ ರೋಸ್ ಅಲ್ಲಿ ಆಫರ್ಸ್ ಕೊಡ್ತಿದ್ದಾರೆ. ಹೌದಾ? ನೀನೇನಾದ್ರೂ 5000 ಸರ್ವಿಸ್ ತಗೊಂಡ್ರೆ 2000 ಸರ್ವಿಸ್ ಫ್ರೀ. ಅದೇ ನೀನೇನಾದ್ರೂ 10000 ಸರ್ವಿಸ್ ತಗೊಂಡ್ರೆ 4000 ಸರ್ವಿಸ್ ಫ್ರೀ. ಎಷ್ಟು ದಿನ ಇದೆ ಆಫರ್? 3 months ವರೆಗೂ ಇದೆ. ಇದನ್ನ ನೀನ್ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ನಾನು ಇವತ್ತೇ ಐವರಿ ಹೆವೆನ್ ರೋಸ್ಗೆ ಹೋಗ್ತೀನಿ. ಫಂಕ್ಷನ್ಗೆ ರೆಡಿ. ನೀವೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಈಗಲೇ ವಿಸಿಟ್ ಮಾಡಿ ಹೆವೆನ್ ರೋಸ್.